ರಾಧಾಕೃಷ್ಣರವರು ಹಾಗೂ ಪ್ರೌಢಶಾಲಾ ವಿಭಾಗದ ಆ ಕಡೆ ಫ್ಲಾಗ್ ಆಚಮ್ಮ ಮುಂದೆ ಬಾ. ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ. ಎಲೆಯರ ಹೃದಯದ ಕ್ರೀಡಾಕೂಟವು ಅನುದಿನ ಬೆಳಗಿರಲಿ, ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ. ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾಜಲವು, ವಿದ್ಯಾಲಯವೇ ದೇವಾಲಯವು ಪಾಪವ ಕಳೆಯುವ ಗಂಗಾಜಲವು. ಆರತಿ ಬೆಳಗುವೆವು ಭಕ್ತಿಯ ಪೂಜೆಯ ಸಲ್ಲಿಸುವೆವು, ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ. ಸಾವಿರ ಹೃದಯದ ಸಂಗಮ ತಾಣ, ಸ್ಫೂರ್ತಿಯ ಚೇತನ ಐಕ್ಯವಿತಾಣ. ಸಾವಿರ ಹೃದಯದ ಸಂಗಮ ತಾಣ, ಸ್ಫೂರ್ತಿಯ ಚೇತನ ಐಕ್ಯವಿತಾಣ. ಹರುಷ ಚಿಮ್ಮುತ್ತಿರಲಿ ವರುಷ ಸಂತಸ ಹೊಮ್ಮಿರಲಿ, ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ, ಜ್ಯೋತಿ ಬೆಳಗಿ ಬರಲಿ ಕ್ರೀಡೆಯ ಜ್ಯೋತಿ ಬೆಳಗಿ ಬರಲಿ. ರಾಷ್ಟ್ರ ಮಟ್ಟದಲ್ಲಿ ಬೇರೆ ಬೇರೆ ಸ್ಪೋರ್ಟ್ಸ್ ಆಗಿರ್ಬೋದು, ಸ್ಕೌಟ್ ಗೈಡ್ಸ್ ಆಗಿರ್ಬೋದು, ನೃತ್ಯ ಆಗಿರ್ಬೋದು, ಈ ವರ್ಷದ ಸಾಧನೆಯನ್ನು ನೋಡ್ಲಿಕ್ಕೆ ಹೊರಟ್ರೆ
ಕುಸ್ತಿಯಲ್ಲಿ 3 ಮಕ್ಕಳು ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ. 4 ಮಕ್ಕಳು, ಒಟ್ಟು 4 ಮಕ್ಕಳು ಜಿಲ್ಲೆಯಲ್ಲಿ ಒಬ್ಬ ದ್ವಿತೀಯ ಸ್ಥಾನ, ಹಾಗೆ 3ರಲ್ಲಿ ತೃತೀಯ ಸ್ಥಾನ. ಹಾಗೆ ಅಥ್ಲೆಟಿಕ್ಸ್ ನಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಶಾರ್ಟ್ ಪುಟ್ ಮತ್ತು ಡಿಸ್ಕಸ್ ಅಲ್ಲಿ ಭಾಗವಹಿಸಿದ್ದಾನೆ ಜಿಲ್ಲಾ ಮಟ್ಟದಲ್ಲಿ. ಹಾಗೆ ನಮ್ಮ ವಾಲಿಬಾಲ್ ನಲ್ಲಿ ಕೂಡ ಜಿಲ್ಲಾ ಮಟ್ಟದಲ್ಲಿ ಶೋಭಿತ್ ಅಂತೇಳಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿರುವಂತದ್ದು. ಅದು ಮಾತ್ರ ಅಲ್ಲದೆ ಸ್ಕೌಟ್ ಗೈಡ್ಸ್ ಅಲ್ಲಿ 3 ಮಕ್ಕಳು ರಾಜ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಈ ವರ್ಷ ಪಡೆದುಕೊಂಡಿದ್ದಾರೆ. ಸುಮಾರು 9 ಮಕ್ಕಳು ತೃತೀಯ ಸೋಪಾನ ಪುರಸ್ಕಾರವನ್ನು ಪಡೆದುಕೊಂಡಿದ್ದಾರೆ. ಹಾಗೆ ಪ್ರತಿಭಾ ಕಾರಂಜಿಯಲ್ಲಿ ನೋಡ್ಲಿಕ್ಕೆ ಹೋದ್ರೆ ಒಂದು ಮಗು ಜಿಲ್ಲಾ ಮಟ್ಟದ ತುಳು ಭಾಷಣ ಸ್ಪರ್ಧೆಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ, ಪ್ರಾಥಮಿಕದಲ್ಲಿ ಕೂಡ ಭಾಷಣ ಸ್ಪರ್ಧೆಯಲ್ಲಿ ಒಂದು ಮಗು ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಿದೆ. ಹೀಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಈ ವರ್ಷದ ಕೊರೋನಾ ಅವಧಿ ಮುಗಿದು ಬಂದಿದ್ರು ಕೂಡ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಸಾಧನೆಯನ್ನು ಮಾಡಿಕೊಂಡು ಬಂದಿರುವಂತದ್ದು. ಇದಕ್ಕಿಂತ ಮೊದಲು ಕೂಡ ಒಟ್ಟು 16 ಮಕ್ಕಳು ರಾಷ್ಟ್ರಪತಿ ಪುರಸ್ಕಾರವನ್ನು ಪಡೆದುಕೊಂಡಂತದ್ದು. ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಒಬ್ಬ ಹುಡುಗ ಆಯ್ಕೆಯಾದದ್ದು, ಇದೆಲ್ಲ ದಾಖಲೆಗಳು ಹಿಂದೆ ನಮ್ಮ ಶಾಲೆಯದ್ದು. ಹಾಗಾಗಿ ತ್ರಿಶಕ್ತಿ ವಿದ್ಯಾವರ್ಧಕ ಸಂಘದ ಸಂಪೂರ್ಣವಾದಂತ ಮಾರ್ಗದರ್ಶನ, ಸಹಕಾರ, ಪ್ರೋತ್ಸಾಹದೊಂದಿಗೆ ಪ್ರೌಢಶಾಲೆಯಲ್ಲಿ ಮತ್ತು ಪ್ರಾಥಮಿಕ ಶಾಲೆಯಲ್ಲಿ ವಿವಿಧ ಶಿಕ್ಷಕರು ಅತ್ಯುತ್ತಮವಾಗಿ ಕರ್ತವ್ಯ ನಿರ್ವಹಿಸುವುದರೊಂದಿಗೆ ನಮ್ಮ ವಿದ್ಯಾಸಂಸ್ಥೆ ಇವತ್ತು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ 2 ವರ್ಷಗಳಿಂದ ಯಾವುದೇ ಕ್ರೀಡಾಕೂಟ ಆಗಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಈ ವರ್ಷ ಒಂದು ಕ್ರೀಡಾಕೂಟವನ್ನು ಬಹಳ ಅಚ್ಚುಕಟ್ಟಾಗಿ ಸಂಘಟನೆ ಮಾಡಬೇಕು ಎನ್ನುವ ಹಿತದೃಷ್ಟಿಯಿಂದ ಎಲ್ಲವನ್ನು ಕೂಡ ಬಹಳ ಶಿಸ್ತುಬದ್ಧವಾಗಿ ಸಂಘಟನೆ ಮಾಡಿದ್ದೇವೆ. ಇವತ್ತು ಬಂದಂತ ಎಲ್ಲ ಅತಿಥಿಗಳನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ. ನೆಲೆಯಲ್ಲಿ ಸ್ವಾಗತಿಸಬೇಕು ಅಂತೇಳಿ ನಮ್ಮ ಉಶಲತಾ ಟೀಚರ್, ಮುಖ್ಯೋಪಾಧ್ಯಾಯರು ಅವರಲ್ಲಿ ವಿನಂತಿ ಮಾಡಿಕೊಳ್ತೇನೆ. 2022-23 ಸಾಲಿನ ವಾರ್ಷಿಕ ಕ್ರೀಡೋತ್ಸವದ ಅಂಗವಾಗಿ ನಮ್ಮ ಈ ಒಂದು ಕ್ರೀಡೋತ್ಸವಕ್ಕೆ ಅಧ್ಯಕ್ಷ ಸ್ಥಾನ ವಹಿಸಿರುವಂತವರು ನಮ್ಮ ಕೋಶಾಧಿಕಾರಿಯಾದ ಸೋಮಶೇಖರ್ ಚೌಡರ್ ಅವರು, ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಉದ್ಘಾಟಕರು ಖ್ಯಾತ ಉದ್ಯಮಿ ಚಂದ್ರರಾಜ್ ಶೆಟ್ಟಿ ಅವರು, ನಿಜವಾಗಿಯೂ ಅವ್ರನ್ನ ಮೆಚ್ಚುವಂಥದ್ದು. ಯಾಕೆಂದ್ರೆ ನಮಗೆ ಈ ಒಂದು ಪರೀಕ್ಷಾ ತಯಾರಿತ್ತು, ಜೊತೆಗೆ ಈ ಜಾಂಬೂರಿ ಇತ್ತು, ಅಂತಾರಾಷ್ಟ್ರೀಯ ಜಾಂಬೂರಿಗೆ ಹೋಗೋ ಆ ಒಂದು ತರಾತುರಿಯಲ್ಲಿ ನಮಗೆ ಈ ಒಂದು ಉದ್ಘಾಟಕರನ್ನು ಕರೆಯುವಷ್ಟು ನಮಗೆ ಇದಿರಲಿಲ್ಲ, ಯಾವುದು ಸಮಯವೂ ಅವಕಾಶವೂ ಕೂಡ ಇರಲಿಲ್ಲ. ಹಾಗಾಗಿ ನಿಜ ಸಮಯಾವಕಾಶ ಇಲ್ಲದೆ ನಮಗೆ 30 ತಾರೀಕಿಗೆ ಇದು ಕ್ರೀಡೋತ್ಸವ ನೀವು ಬರಲೇಬೇಕು ಅಂತೇಳಿ ಅವರನ್ನು ಆಮಂತ್ರಿಸಿದೆವು. ಪಾಪ ಅವರು ನಿಜವಾಗಿಯೂ ಆ ವಿದ್ಯಾಸಂಸ್ಥೆಯ ಮೇಲೆ ಪ್ರೀತಿಯಿಂದವೋ ಅಥವಾ ಅಭಿಮಾನದಿಂದಲೇ ಅವರು ಆಗಮಿಸ್ತಾರೆ. ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಹಿರಿಯ ಪ್ರಾಥಮಿಕ ಶಾಲಾ ಮುಖ್ಯೋಪಾಧ್ಯಾಯರು ಇವರಿಗೂ ಕೂಡ ರಾಧಾಕೃಷ್ಣ ಶೆಟ್ಟಿ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ಅನುದಾನಿತ ಪ್ರೌಢಶಾಲೆ ಹರೇಕಳದ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಕವಿತಾ ಇವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಜಂಟಿ ವಿದ್ಯಾಸಂಸ್ಥೆ ಎಲ್ಲ ಅಧ್ಯಾಪಕ ಮಿತ್ರರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡೋತ್ಸವ ಭಾಗವಹಿಸುವ ಎಲ್ಲ ಮಕ್ಕಳಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಕಾರ್ಯಕ್ರಮವನ್ನು ಕೊನೆಗೊಳಿಸುತ್ತೇನೆ. ಸಂಸ್ಥೆಯ ಮುಖ್ಯ ಗುರುಗಳು ಶ್ರೀಮತಿ ಉಶಲತಾ ಟೀಚರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಇವತ್ತಿನ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕಣಜ ಸೋಮಶೇಖರ್ ಚೌಟಿಗೆ ರಾಧಾಕೃಷ್ಣ ನಮ್ಮ ರವಿಶಂಕರ್ ಸರ್ ಅವರು ಗುಲಾಬಿ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸುಮಲತಾ ಟೀಚರ್. ಈಗ ನಮ್ಮ ಇವತ್ತಿನ ಹಾಗೆ ನಮ್ಮ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು ಶ್ರೀಮತಿ ಕವಿತಾ ಮೇಡಮ್ ನಮ್ಮೊಂದಿಗೆ, ಹಾಗೆ 2 ಶಾಲೆಗಳ ಮುಖ್ಯಸ್ಥರು ಶ್ರೀಮತಿ ಉಶಲತಾ ಟೀಚರ್ ಹಾಗೂ ರಾಧಾಕೃಷ್ಣ ರೈ ಅವರು ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತ ಬಯಸಿಕೊಂಡು ಕಾರ್ಯಕ್ರಮದ ಮುಂದಿನ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ ಓಂ ಶಾಂತಿ ಶಾಂತಿ ಶಾಂತಿ. ಭಾಗವಹಿಸಿದ ತಂಡಗಳು ಇವತ್ತು ಚಾಂಪಿಯನ್ಶಿಪ್ ಯಾರಿಗೆ ಅಂತೇಳಿ ಕುತೂಹಲ ಕೂಡ ಮೂಡ್ತದೆ. ತಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 14 ವರ್ಷ ವಯೋಮಿತಿಯೊಳಗಿನ ಬಾಲಕರ ಬಾಲಕಿಯರ ಮತ್ತು 17 ವರ್ಷ ವಯೋಮಿತಿಯ ಬಾಲಕರ ಬಾಲಕಿಯರ ಅಂತೇಳಿ ಈ ರೀತಿಯಲ್ಲಿ 2 ರೀತಿಯಲ್ಲಿ ಸ್ಪರ್ಧೆಗಳನ್ನ ನಾವು ಮಾಡ್ತೇವೆ. ಸ್ಪರ್ಧೆಗಳನ್ನು ಮಾಡಿ ತದನಂತರ ಏನು ಮಾಡ್ತೇವೆ ಅಂತಂದ್ರೆ ಚಾಂಪಿಯನ್ಶಿಪ್ ಮಾಡ್ತೇವೆ. ಚಾಂಪಿಯನ್ಶಿಪ್ ಅಲ್ಲಿ ಯಾವುದೆಲ್ಲ ಬರ್ತದೆ, ಸ್ವಚ್ಛತೆಯಿಂದ ಹಿಡಿದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಯಾರು ವಿಜೇತರಾಗಿದ್ದಾರೆ ಅವರಿಗೆ ಕೂಡ ಈ ಒಂದು ಚಾಂಪಿಯನ್ಶಿಪ್ ಅಲ್ಲಿ ಅವರಿಗೆ ಹೆಸರನ್ನ ಸೇರಿಸಿಕೊಂಡು ಒಟ್ಟು ಅಂಕ ಜ್ಯೋತಿ ಆಗಮನ ಸಿಂಗಲ್ ಬೀಟ್ ಆಯ್ತಾ.
ಸಿಂಚನ ಕ್ರೀಡಾ ಪ್ರತಿಜ್ಞೆ. ಇದೀಗ ಕ್ರೀಡಾ ಪ್ರತಿಜ್ಞೆ ಸ್ವೀಕಾರ. ಎಲ್ಲ ತಂಡದ ಕಪ್ತಾನರು ಇಲ್ಲಿ ಮುಂದೆ ಬನ್ನಿ. ತಂಡದ ಕಪ್ತಾನ, ಫ್ಲಾಗ್ ಹಿಡಿದವರು, ಧ್ವಜ ಹಿಡಿದವರೆಲ್ಲ ಮುಂದೆ ಬನ್ನಿ. ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಕ್ರೀಡಾ ಮನೋಭಾವದೊಂದಿಗೆ ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ಸಂಸ್ಥೆಯ ಮತ್ತು ಊರಿನ ಘನತೆ ಮತ್ತು ಗೌರವವನ್ನು ಹೆಚ್ಚಿಸುವುದಲ್ಲದೆ ತೀರ್ಪುಗಾರರ ತೀರ್ಮಾನಕ್ಕೆ ಬದ್ಧರಾಗಿರುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇನೆ. ನೀವು ಫ್ಲಾಗ್ನವ್ರು ಹೋಗಿ. ಬಹಳ ಸುಂದರವಾದ ಹಾಗೂ ಬಹಳ ಸಂತಸದ ಉತ್ಸವದ ಸಮಾರಂಭವಿದು. ದೀಪ ಪ್ರಜ್ವಲನೆಯನ್ನು ಮಾಡಿದ್ದೇವೆ. ನೀವೆಲ್ಲ ಮಕ್ಕಳು ನಮ್ಮೆಲ್ಲ ಮನೆಯ ದೀಪಗಳು. ಈ ಒಂದು ಕಾರ್ಯಕ್ರಮದ ಮುಖಾಂತರ ಇಲ್ಲಿ ನಡೆಯುವಂಥ ಈ ಕಾರ್ಯದಲ್ಲಿ ಇದೊಂದು ಅತ್ಯುತ್ತಮವಾದಂಥ ವೇದಿಕೆಯಾಗಿ ನಿಮ್ಮ ಪ್ರತಿಭೆಗಳನ್ನು ಅರಳಿಸುವ ಮುಖಾಂತರ ಈ ಶಾಲೆಯ ಮಕ್ಕಳು ನೀವು ನಂದಾದೀಪವಾಗಿ ಬೆಳಗಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈ ಒಂದು ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದ್ದೇನೆ. ಎಳೆ ವಯಸ್ಸಿನ ಮೃದು ಮನಸ್ಸಿನ ಕನಸುಗಳನ್ನು ಕಟ್ಟುವಂತಹ ಅತಿ ಸುಂದರವಾದಂಥ ಆಲೋಚಿಸುವ, ಅವಲೋಕಿಸುವ, ಹಾಗೆ ಹಲವು ವಿಚಾರಗಳನ್ನು ತಿಳಿಯುವ, ಮಾಡುವ ತವಕ ತುಡಿತದಲ್ಲಿರುವಂಥ ವಯಸ್ಸು ನಿಮ್ಮದು, ಸಮಯವೂ ಹೌದು, ನಿಮ್ಮ ಮನಸ್ಸು ಹೌದು. ಈ ಸಮಯದಲ್ಲಿ ಅತ್ಯಂತ ಸುಂದರವಾದ ವಯಸ್ಸಿನ ಇಲ್ಲಿ ನಡೆಯುವಂತಹ ಯಾವುದೇ ಕಾರ್ಯ ಇರ್ಬೋದು, ಅದು ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ವ್ಯಕ್ತಿಯನ್ನು ಹಾಗೂ ಅತ್ಯುತ್ತಮ ಎತ್ತರಕ್ಕೆ ಏರಿಸುವಂಥ ಕೆಲಸವನ್ನು ಈ ಒಂದು ಜಾಗದಿಂದಲೇ ಆಗಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ಮಕ್ಕಳು ಅಂತ ಹೇಳಿದರೆ ಅದು ವಿದ್ಯೆ ಶಾಲೆಯಿಂದ ಬಂದರೆ ಬುದ್ಧಿ ಮನೆಯಿಂದ ಬರ್ತದಂತೆ. ವಿದ್ಯೆ ಏನು ಮಾಡಬೇಕೆನ್ನುವ ಒಂದು ಶಕ್ತಿಯನ್ನು ನೀಡಿದರೆ, ಈ ಕ್ರೀಡೆ ಯಾವ ರೀತಿಯಾಗಿ ಮಾಡಬೇಕೆನ್ನುವ ಒಂದು ಆಲೋಚನೆಯನ್ನು ನೋಡ್ತದೆ. ಇಂತಹ ಒಂದು ಶಕ್ತಿ ನಮಗೆ ಈ ಶಾಲಾ ಕಾಲೇಜುಗಳಿಂದ ದೊರೆಯುತ್ತದೆ. ಇಂತಹ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ನೀವು ಇವತ್ತು ಹಮ್ಮಿಕೊಂಡಿದ್ದೀರಿ. ಅದೆಷ್ಟೋ ಶಾಲೆಗಳು ಇದನ್ನು ಮಾಡ್ತಾ ಇದ್ದಾವೆ. ರಾಷ್ಟ್ರೀಯವಾಗಿ ಅಂತಾರಾಷ್ಟ್ರೀಯವಾಗಿ ಮಿಂಚಬೇಕಿದ್ರೂ ಕೂಡ ಇಂತಹ ಒಂದು ಜಾಗದಿಂದಲೇ ನಾವು ಅಂತಾರಾಷ್ಟ್ರೀಯವಾಗಿರಲಿ, ರಾಷ್ಟ್ರೀಯವಾಗಿ ಮಿಂಚಲಿಕ್ಕೆ ಸಾಧ್ಯ ಅಂತ ಹೇಳಲಿಕ್ಕೆ ಇಲ್ಲಿಂದ ಆ ಶಕ್ತಿ ದೊರೆಯುವಂಥದ್ದು. ಈಗ ನೀವು ನೋಡಿರ್ಬೋದು, ಪಿ ಟಿ ಉಷಾ ಇರ್ಬೋದು, ಕ್ರಿಸ್ಟಿಯಾನೋ ರೊನಾಲ್ಡೋ ಇರ್ಬೋದು, ಏನು ಅಜಿತ್ ಲಾಲ್ ತಂಡ ಇರ್ಬೋದು, ವಿರಾಟ್ ಕೊಹ್ಲಿ, ಇವರನ್ನೆಲ್ಲ ಒಂದು ರೋಲ್ ಮಾಡೆಲ್ ಆಗಿ ತಗೊಂಡಿದ್ದೀರಿ. ಈ ರೀತಿಯಾಗಿ ನೀವು ಮಾಡುವಂಥ ಪ್ರತಿಯೊಂದು ಕ್ರೀಡೆಯಲ್ಲಿ ಕೂಡ ಏನು ಅತ್ಯುನ್ನತ ಸ್ಥಾನಕ್ಕೆ ಏರಿದ್ದಾರೆ ಅವರನ್ನು ಒಂದು ರೋಲ್ ಮಾಡೆಲ್ ಆಗಿ ನಾವು ತಗೊಳ್ಬೇಕು. ಆಗ ಅಲ್ಲಿ ನಮಗೆ ಶಕ್ತಿ ದೊರೆಯುತ್ತದೆ. ನಾವು ಮಾಡುವಂಥ ಕೆಲಸದಲ್ಲಿ 100% ಅಲ್ಲ 110% ಶಕ್ತಿ ಮೀರಿ ನನಗೆ ಶಕ್ತಿ ಇದೆ ಅನ್ನೋ ಒಂದು ಆಲೋಚನೆಯನ್ನು ನಾವು ಅಲ್ಲಿ ತೊಡಗಿಸಬೇಕು. ಆಗ ನಮಗೆ ಅಲ್ಲಿ ಶಕ್ತಿ ದೊರೆಯುತ್ತದೆ. 1954ರವರೆಗೆ 4 ಕಿಲೋಮೀಟರನ್ನು ಅವನಿಗೆ 4 ಮಿನಿಟ್ನ ಒಳಗೆ ಕ್ರಮಿಸಬಹುದಂತೇಳಿ ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಬ್ರಿಟನ್ ಒಬ್ಬ ಹುಡುಗ ಅದನ್ನು 3.54 ಮಿನಿಟಲ್ಲಿ ಸಾಧಿಸಿ, ಎಲ್ರಿಗೂ ಸಾಧ್ಯ ಇಲ್ಲ ಅದನ್ನು ಸಾಧಿಸಿ ತೋರಿಸ. ಅದರ ನಂತರ ಅದೇ ವರ್ಷ 26 ಜನ 4 ಮಿನಿಟ್ಗಿಂತಲೂ ಮೊದಲೇ ಆ ಸಾಧನೆಯನ್ನು ಮಾಡಿದರು. ಬರುವ ವರ್ಷ 252 ಜನ 4 ಮಿನಿಟ್ ಒಳಗೆ ಆ 1 ಕಿಲೋಮೀಟರನ್ನು ಕ್ರಮಿಸಿದರು. ಇದು ಎಲ್ಲಿಂದ ಬಂತು ಶಕ್ತಿ? ಅಂದರೆ ಯಾವುದು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ಯಾವುದು ಸಾಧಿಸಲಿಕ್ಕೆ ನಮ್ಮಿಂದ ಆಗುವುದಿಲ್ಲ, ಅಂಥದನ್ನು ಸಾಧಿಸಬಹುದು ಎನ್ನುವ ಒಂದು ಮನಸ್ಸಲ್ಲಿ ತುಡಿತ ಇದ್ದಾಗ ಮಾತ್ರ ಸಾಧ್ಯ. ಒಂದು ಚಿಕ್ಕ ಒಂದು ಕಥೆಯನ್ನು ಹೇಳ್ತೇನೆ. ಟ್ಯಾನ್ಸಿಂಗ್ ನಿಮಗೆ ಗೊತ್ತಿರ್ಬೋದು, ಮೌಂಟ್ ಎವರೆಸ್ಟನ್ನು ಏರಿದವ. ಏನು ಎಜುಕೇಷನ್ ಅಷ್ಟಿಲ್ಲ ಅವನಿಗೆ, ಆದರೆ ಅವನ ತಾಯಿ ಅವಳಿಗೆ ಸ್ಫೂರ್ತಿಯಾದಳು. ಹೇಗೆ ಗೊತ್ತಾ? ಒಂದು ಅವನಿಗೆ ಹಾಡನ್ನು, ಕುರಿಗಳನ್ನು ಮೇಯಿಸುವಂಥ ಕೆಲಸ. ಆ ಒಂದು ಎತ್ತರದ
ಪರ್ವತದ ತಪ್ಪಲಿನ ಕೆಳಗೆ ಕೊಂಡೋಗಿ 4 ಕುರಿಗಳನ್ನು ಬಿಟ್ಟು ಅವನ ಕೈಯಲ್ಲಿ ಒಂದು ಬುತ್ತಿಯನ್ನು ಕೊಟ್ಟು ಆ ಒಂದು ಎತ್ತರದ ಪರ್ವತವನ್ನು ಮೇಲೆ ತೋರಿಸಿ ಅವಳಿಗೆ ಹೇಳುದಂತೆ, ಮಗ, ಅದೆಷ್ಟೋ ಜನ ಈ ಪರ್ವತವನ್ನು ಏರಿಕೆ ಪ್ರಪಂಚದಾದ್ಯಂತದಿಂದ ಬರ್ತಾ ಇದ್ದಾರೆ, ಆದರೆ ಇಷ್ಟರ ತನಕ ಯಾರಿಗೂ ಏರ್ಲಿಕ್ಕೆ ಆಗಲಿಲ್ಲ, ನಿನ್ನಿಂದ ಸಾಧ್ಯವಾ ಅಂತೇಳಿ. ಆಗ ವಯಸ್ಸು ಅವನದು 10, ಆದರೆ ಅವನು ಏರಿದ್ದು ತನ್ನ 40ನೇ ವಯಸ್ಸಿನಲ್ಲಿ. ಆಗ ಅವನೆಲ್ಲ ಇಂತಹ ಪತ್ರಕರ್ತರು ಬಂದು ಅವನಲ್ಲಿ ಕೇಳಿದ್ರಂತೆ, ಇಂತಹ ಒಂದು ಅದ್ಭುತವಾದ ಕೆಲಸವನ್ನ ಪ್ರಪಂಚದಲ್ಲಿ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲದನ್ನ ನೀನು ಮಾಡಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂತೇಳಿ. ಆಗ ಅವನು ಹೇಳಿದಂತೆ, ಎಲ್ಲದಕ್ಕೂ ನನ್ನ ತಾಯಿ ಕಾರಣ. 10 ವರ್ಷದಲ್ಲಿ ನನ್ನಲ್ಲಿ ಕಟ್ಟಿದಂಥ ಕನಸು ಈಗ ನನ್ನ ಸಾಗಿದೆ. ಆದ್ದರಿಂದಾಗಿ ನನಗೆ ಈ ವಯಸ್ಸಿನಲ್ಲಿ ಸಾಧಿಸಕ್ಕೆ ಸಾಧ್ಯವಾದದ್ದು ನನ್ನ 10ನೇ ವಯಸ್ಸಿನಲ್ಲಿ ಕಟ್ಟಿದಂಥ ಕನಸು ಅಂತೇಳಿ. ಮಕ್ಕಳೇ, ಈ ವಯಸ್ಸಿನಲ್ಲಿ ಕನಸನ್ನು ಕಟ್ಟುವಂಥ ಇದು ಸೋಲು ಗೆಲುವನ್ನು ನೀವು ತೆಕ್ಕೊಳ್ಳುವಂಥ ನೋಡಿ, ಜೀವನದಲ್ಲಿ ಪ್ರತಿಯೊಂದು ಕೂಡ ಸೋಲು ಗೆಲ್ಲುವಂತೆ ಆಟವನ್ನು ಆಡ್ತವೇ ಬರ್ತೇವೆ. ಇದು ಕೂಡ ಗೆಲುವನ್ನು ಹೇಗೆ ನಾವು ತೆಕ್ಕೊಳ್ತೇವೆ ಅದೇ ರೀತಿ ಕೂಡ ಸೋಲನ್ನು ಕೂಡ ಅನುಭವಿಸಿದಾಗ ಜೀವನಕ್ಕೆ ಕೂಡ ಒಂದು ಪಾಠ ಆಗ್ತದೆ. ಈ ಮುಖಾಂತರವಾಗಿ ಇಂತಹ ಒಂದು ಕ್ರೀಡೆಗಳು ಅತ್ಯುತ್ತಮ ರೀತಿಯಲ್ಲಿ ಮೂಡಿಬಂದು, ಇನ್ನೊಂದು ನೀವು ಗೂಗಲಲ್ಲಿ ನೋಡಿದರೆ, ಗೂಗಲಲ್ಲಿ ಒಂದು ಹಾಕಿ ನೋಡಬೇಕು, ಅರುಣಿಮಾ ಸಿನ್ಹಾ ಅಂತೇಳಿ ಒಬ್ಳು ಹುಡುಗಿದ್ದಾಳೆ. ನೀವು ಅವಳನ್ನು ಎಲ್ಲರೂ ಒಮ್ಮೆ ನೋಡಬೇಕು. ಯಾರು ಕ್ರೀಡೆಯಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ, ಉತ್ಸಾಹ ಇದೆ, ಅವರೊಮ್ಮೆ ನೋಡಿದರೆ ಅತ್ಯುತ್ತಮವಾದ ಸ್ಫೂರ್ತಿ ಸಿಗ್ಬೋದು. ಕಾಲನ್ನು ಕಳ್ಕೊಂಡವಳು, ಅಂಗವಿಕಲೆ, ಸ್ಪೋರ್ಟ್ಸಲ್ಲಿ ಅಷ್ಟು ಹುಷಾರಿದ್ದವಳು ಕಾಲನ್ನು ಒಂದು ರೈಲ್ವೆ ಆಕ್ಸಿಡೆಂಟ್ ಅಂದರೆ ಕಳ್ಕೊಂಡ್ಳು. ಆದರೆ ಅವಳ ಆ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಏನಿದೆ, ಕ್ರೀಡಾ ಮನೋಭಾವ ಏನಿದೆ, ಅವಳನ್ನು ಬೆಳೆಸಿ ಈ ಪ್ರಪಂಚದಲ್ಲಿರುವಂಥ ಎಲ್ಲೆಲ್ಲಿ ಎತ್ತರದ ಪರ್ವತಗಳಿದೆ ಅದನ್ನೆಲ್ಲ ಅವಳು ಒಂದು ಕಾಲಿನಲ್ಲಿ ಏರಿಯಾಗಿದೆ. ಅವಳು ಹೇಳುವುದು ಒಂದೇ, ಮಾನಸಿಕವಾಗಿ ನಾವು ಶಾರೀರಿಕವಾಗಿ ಅಂಗವಿಕಲರಾದರೂ ಮಾನಸಿಕವಾಗಿ ಯಾವಾಗಲೂ ನಾವು ಅಂಗವಿಕಲರಾಗಬಾರದು, ಆಗ ನಮಗೆ ಸಾಧಿಸುವಂಥ ಶಕ್ತಿ ಬರ್ತದೆ ಅಂತೇಳಿ. ಮಕ್ಕಳೇ, ನಿಮ್ಮಲ್ಲಿ ಒಂದೇ ಒಂದು ವಿನಂತಿ, ನೀವಿಲ್ಲಿರುವಂಥ ಯಾವುದೇ ಇದಿರಲಿ, ನಿಮ್ಮಲ್ಲಿ ಸಾಹಸದ ಮನೋಭಾವ ಬರಲಿ, ಧೈರ್ಯದ ಮನೋಭಾವ ಬರಲಿ. ನಿಮ್ಮಲ್ಲಿ ಈ ಒಂದು ಸ್ಪೋರ್ಟ್ಸ್ನ ಮುಖಾಂತರ ಅದು ಶಾರೀರಿಕ ದೃಢತೆಯನ್ನು ಕೊಡ್ತದೆ, ಶಕ್ತಿಯನ್ನು ನೀಡುತ್ತದೆ, ಫನ್, ಖುಷಿ ಇದೆ, ಸಂತೋಷ ಇದೆ, ಎಲ್ಲವೂ ಇದರಿಂದ ದೊರೆಯುತ್ತದೆ. ಈ ಮುಖಾಂತರವಾಗಿ ಇದು ನಡೆಯುವಂಥ ಈ ಕಾರ್ಯಕ್ರಮ ಅತ್ಯುತ್ತಮ ಕಾರ್ಯಕ್ರಮವಾಗಿ ನಿಮ್ಮ ಜೀವನದಲ್ಲಿ ಒಂದು ಮೈಲುಗಲ್ಲಾಗಿ ಮೂಡಿ ಬರಲಿ. ಮುಂದಿನ ದಿನಗಳಲ್ಲಿ ನೀವು ಈ ಶಾಲೆಯ ಮಕ್ಕಳು ರಾಷ್ಟ್ರೀಯವಾಗಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂಥ ವ್ಯಕ್ತಿಗಳಾಗಿ, ನೀವೆಲ್ಲ ಮುತ್ತು ರತ್ನ ವಜ್ರ ವೈಡೂರ್ಯದ ಅರಳುಗಳು. ಮುಂದೆ ನೀವು ಈ ಸಮಾಜದ, ಈ ಒಂದು ದೇಶದ, ಈ ಒಂದು ಶಾಲೆಯ ಅತ್ಯುತ್ತಮವಾದ ಆಸ್ತಿಯಾಗಿ ಮೂಡಿ ಬರಲಿ ಅಂತೇಳಿ ಹಾರೈಸುತ್ತಾ ಈ ಒಂದು ಸಮಾರಂಭ ಅತ್ಯುತ್ತಮವಾಗಿ ಆಗಲಿ. ಅದರ ನಡುವೆ ತ್ಯಾಗಮ್ಮ ಮಾಸ್ಟರ್ನಲ್ಲಿ ನೋಡಿದೆ ನೋಡಿ, ಏನು ಪಾದರಸದಾಗಿ ಓಡಾಡ್ತಾ ಇದ್ದಾರೆ. ಮೊನ್ನೆಯಿಂದ 7-8 ದಿನಗಳಿಂದ ನಾನು ನೋಡಿದ್ದೇನೆ. ಅದು ಜಾಂಬೂರಿ ಇರ್ಬೋದು, ಅದರ ನಡುವೆ ನಾನು ಬೆಳಗಾಂ ಹೋಗಿ ಬಂದೆ ಅಂತ ಹೇಳ್ತಾರೆ. ಇವತ್ತು ಸ್ಪೋರ್ಟ್ಸನ್ನು ಹಮ್ಮಿಕೊಂಡಿದ್ದಾರೆ. ಒಂದು ಗಲಿಗೆಯೂ ಪುರುಸತ್ತಿಲ್ಲದೆ ಕೆಲಸ ಮಾಡಬೇಕಿದ್ರೆ ಅವರ ಶಾರೀರಿಕವಾಗಿ ಸ್ಪೋರ್ಟ್ಸ್ ಕೂಡ ಕಾರಣ ಆಗಿರ್ಬೋದು ಅಂತ ನನ್ನ ಅನಿಸಿಕೆ. ಬಹಳ ಖುಷಿಯಾಯಿತು. ಅಂದರೆ ಸ್ವಲ್ಪ ಮಟ್ಟಿನ ನಮಗೆ ದಿನದ ಸಂಬಂಧ ಪರಿಚಯ ಆದಂಥದ್ದು, ಆದರೂ ಕೂಡ ಅಷ್ಟು ಬೇಗ ಅವರು ಜನರನ್ನು ಹಚ್ಚಿಕೊಳ್ತಾರೆ. ಇದೆಲ್ಲ ಒಂದು ಸ್ಪೋರ್ಟ್ಸಿಂದ ಬರುವಂಥದ್ದು. ಮಕ್ಕಳೇ, ಇಲ್ಲಿರುವಂಥವರೆಲ್ಲ ಕೂಡ ಒಂದೊಂದು ರೀತಿಯ ಸ್ಫೂರ್ತಿಯನ್ನು ಇರುವಂಥವ್ರು. ನಿಮ್ಮ ಶಾಲೆಗೆ ಅತ್ಯುತ್ತಮವಾದಂಥ ಸೋಮಶೇಖರ್ ಇದ್ದಾರೆ, ಮುಖ್ಯೋಪಾಧ್ಯಾಯರಿದ್ದಾರೆ, ಮಾಸ್ಟರ್ ಅವರಿದ್ದಾರೆ, ರವಿಶಂಕರ್ ಅವರಿದ್ದಾರೆ. ಇಲ್ಲೆಲ್ಲ ವ್ಯಕ್ತಿಗಳು ನೀವೊಬ್ಬರೇ ಮಾತಿರಲ್ಲ, ನಿಮ್ಮ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಎನ್ನುವಂಥ ಒಂದು ಅನುಭವವನ್ನು ಪಡಿಬೇಕು. ಅನುಭವ ಅಂಥದ್ದು, ಈ ಒಂದು ಫೀಲಿಂಗ್ ಅನ್ನುವಂಥದ್ದು ಬಹಳ ಶಕ್ತಿಯನ್ನು ನೀಡುತ್ತದೆ. ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಅತ್ಯುತ್ತಮ ವ್ಯಕ್ತಿಗಳಾಗಿ ಮೂಡಿ ಬರಲಿ ಅಂತೇಳಿ ಶುಭ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಚಂದ್ರ ಶೆಟ್ಟಿ ಬಗ್ಗೆ ಹೇಳಬೇಕಾದ್ರೆ ನಮಗೆ ಖುಷಿಯಾದ್ದು ಏನಂತಂದ್ರೆ, ಅವರು ಒಂದು ಕಡೆ ಕೊಡುಗೆ ದಾನಿಗಳು ದೊಡ್ಡದು, ನಾವು ಅದನ್ನು ಇದು ಮಾಡೋದಲ್ಲ, ಆದ್ರೆ ಸಮಾಜಕ್ಕೆ ಅವರು ಏನು ನಮ್ಮ ರವಿಶಂಕರ್ ಮತ್ತು ನಾವು ಹೋಗುವಾಗ ಅವರು ಹಿಂದಿನ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡ್ರು. ಅವ್ರು ಯಾವ ರೀತಿ ಕಷ್ಟದಲ್ಲಿ ಇದ್ರು, ಆ ಕಷ್ಟದಲ್ಲಿ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಮತ್ತೊಂದು ವಿದ್ಯಾರ್ಥಿ, ಪಾಪದ ವಿದ್ಯಾರ್ಥಿಗೆ ಸಹಕಾರ ಮಾಡಿದ್ದು. ಸುಮಾರು 35 ಮಕ್ಕಳಿಗೆ ತದನಂತರ 1ನೇ ಕ್ಲಾಸಿಂದ ಎಷ್ಟು ತನಕ ಕಲಿತಾರೋ ಅಲ್ಲಿ ತನಕ ಅವರು ಸಂಪೂರ್ಣವಾಗಿ ಹಣವನ್ನು ಕೊಟ್ಟು ಕಲಿಸಿದ್ದಂಥದ್ದು. ಅಂತ ಒಂದು ಸುಂದರ ಮನಸ್ಸನ್ನು ಹೊಂದಿರುವಂತ ಒಬ್ಬ ವ್ಯಕ್ತಿ. ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಕೂಡ ಇಲ್ಲ ಅಂತ ಹೇಳುವಂಥದ್ದಲ್ಲ. ಮತ್ತೆ ಯಾವ ಪಾಪ ಅಂತೇಳಿ ಯಾರು ಸಮಾಜದಲ್ಲಿ ದೀನ ದಲಿತರಿದ್ದಾರೆ, ತುಂಬಾ ಮಂದಿ ಇದ್ದಾರೆ, ಅಂತವರನ್ನು ಹುಡುಕಿ ಅವರಿಗೆ ಏನಾದ್ರು ಸಹಾಯ ಮಾಡುವಂತ ಗುಣವನ್ನು ಹೊಂದಿರುವವರು. ಒಟ್ಟಾರೆಯಾಗಿ ಅವರು ಹೇಳುವಂಥದ್ದು ಏನಂತಂದ್ರೆ, ಒಂದು ವಿದ್ಯೆಯನ್ನು ಕೊಡಬೇಕು. ಸುಮ್ಮನೆ ನಾವು ಯಾರಿಗೂ ಸಹಾಯ ಮಾಡೋದಲ್ಲ. ನಾವು ಆಮ್ಲೆಟ್ ಅನ್ನ ಮಾಡಿ ಕೊಟ್ಟು ಅಥವಾ ಫ್ರೈ ಮಾಡಿ ಕೊಟ್ಟು ಊಟ
ಮಾಡಿ ಕೊಡೋದಕ್ಕಿಂತಲೂ ಅವರಿಗೆ ವಿದ್ಯೆಯನ್ನು ಕೊಟ್ಟರೆ ಮುಂದಕ್ಕೆ ಒಂದು ಒಳ್ಳೆಯ ವಿದ್ಯಾಭಿಮಾನಿಯಾಗಿ ವಿದ್ಯೆಯನ್ನು ವಿದ್ಯಾರ್ಜನೆ ಮಾಡಿ ಅವನು ಇನ್ನೊಬ್ಬರಿಗೆ ಸಹಾಯ ಮಾಡುವಷ್ಟರ ಮಟ್ಟಿಗೆ ಬರ್ತಾರೆ ಅಂತೇಳಿ ಅದು ನಿಜವಾಗಿ ಒಳ್ಳೆಯ ಕಾನ್ಸೆಪ್ಟ್. ಅಂತಹ ಒಬ್ಬ ವ್ಯಕ್ತಿ ಚಂದ್ರಾಶ್ ಅವರು ಫಿಲ್ಮ್ ಇದ್ದ ಪ್ರೊಡ್ಯೂಸರ್ ಕೂಡ ಆಗಿದ್ದಾರೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮಕ್ಕಳಿಗೆ ಸುಂದರವಾದ ಒಳ್ಳೆಯ ಮಾತುಗಾರರು. ನಮಗೆ ಖುಷಿಯಾದದ್ದು ಜಾಂಬ್ರಿಯಲ್ಲಿ ಪ್ರತಿ ಗ್ರಾಮದಲ್ಲಿ ಹೋಗಿ ಅವರು ಮಾತಾಡಿದ ರೀತಿ, ಹುರಿದುಂಬಿಸಿದ ರೀತಿ ಅದನ್ನ ಬಹಳ ಖುಷಿ ಪಟ್ಟಿದೆ. ಹಾಗಾಗಿ ಇವತ್ತು ಒಳ್ಳೆಯ ಮಾತುಗಾರನ ಕರೆಸಿ ಅವರ ಮಿಸ್ಸಸ್ ಕೂಡ ಸ್ಪೋರ್ಟ್ಸ್ ಅಲ್ಲಿ ಕ್ರೀಡೆಯಲ್ಲಿ ಒಳ್ಳೆಯ ಸಾಧನೆ ಮಾಡಿದವರು, ಡಾಕ್ಟರೇಟ್ ಪಡೆದವರು ಅಂತಹ ಒಬ್ಬ ವ್ಯಕ್ತಿ ಇವತ್ತು ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭವನ್ನ ಹಾರೈಸಿದ್ದಾರೆ. ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಬಹಳ ಪ್ರೀತಿಯ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವರಿಗೆ ವಿದ್ಯಾಸಂಸ್ಥೆಯ ಪರವಾಗಿ ತಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಅವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಕ್ಲಾಪ್ಸ್ ಗೋ. ಓಕೆ, ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಹಾಗೆ ಎಲ್ಲದರೂ ಕೂಡ ಕರೆದ ತಕ್ಷಣ ಎಲ್ಲ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸುವ ಒಬ್ಬ ವ್ಯಕ್ತಿ, ಅವನಿಗೆ ಒಂದು ಸಣ್ಣ ನೆನಪಿನ ಕಾಣಿಕೆ ನೀಡಿ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿ ಚಂದ್ರಾಸ್ ಅವರು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇವೆ. ಅತಿಥಿಗಳು ಗೌರವಿಸಬೇಕು. ಸೋಮಶೇಖರ್ ಚೌಟು ನಮ್ಮ ಅಧ್ಯಕ್ಷತೆಯನ್ನು ವಹಿಸಿದಂತಹ ಹಾಗೆ ಅತಿಥಿಗಳು ಕೂಡ ಚಂದ್ರಾಸ್ ಶೆಟ್ಟಿ ಅವರು ಕೂಡ ವೇದಿಕೆಗೆ ಬರಬೇಕು. ರಾಜ್ಯಪಾಲರಿಂದ ಪ್ರಶಸ್ತಿ ಪಡೆಯಲಿಕ್ಕೆ ಉಂಟು. ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ 3 ಮಕ್ಕಳು ಕೂಡ. ಸ್ಕೌಟ್, ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ರಾಜ್ಯ ಪುರಸ್ಕಾರ ಅವಾರ್ಡಿ. ಈಗ ಕುಸ್ತಿಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ದ್ವಿತೀಯ ಸ್ಥಾನ ಪಡೆದಂತಹ ಮಕ್ಕಳು ಬನ್ನಿ. ಅದರಲ್ಲಿ ಒಂದು ಆಯ್ತು. ದೀಪಕ್, ಆಶಿಕ್, ಸಫೀರ್, ಬಾದ್ಶಾ 3 ಕೂಡ ವೇದಿಕೆಗೆ ಬರಬೇಕು. ದೀಪಕ್, ಆಶಿಕ್, ಶಫೀರ್, ಬಾದ್ಶಾ. ಜಿಲ್ಲಾ ಪುರಸ್ಕಾರ ಪಡೆದಂತಹ ಮಕ್ಕಳು 8 ಮಕ್ಕಳು ಬರಬೇಕು. ನೇಹ ರೆಡಿ ಆಗಿರಿ. ನೇಹ, ಕ್ಷೇಮ, ಕ್ಷಮ, ಪ್ರಜ್ಞಾ, ಸಾಕ್ಷಿ, ವೀಕ್ಷಾ ವಿ ಪೂಜಾರಿ, ನಿತೀಶಾ, ಸುರಕ್ಷಾ, ಇಷ್ಟು ಮಂದಿ. ಮತ್ತೆ ಪ್ರಾಥಮಿಕ ಶಾಲೆಯ ಫಾತಿಮಾ, ರಫೀದಾ ಬರಬೇಕು. ನಂತರ ಸೋಪಾನ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕೃತರು ಇವರು. ನಿನ್ನೆ ಜಿಲ್ಲಾಧಿಕಾರಿಗಳಿಂದ ಪ್ರಶಸ್ತಿ ಪತ್ರವನ್ನು ಪಡೆಯಲಿಕ್ಕೆ ಇದ್ದಾರೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಜಿಲ್ಲಾ ಮಟ್ಟದಲ್ಲಿ ಪ್ರಶಸ್ತಿ ಪಡೆದಂತಹ ಸಮೃದ್ಧಿ, ಮತ್ತೊಂದು ಧನ್ವಿತಾ, ಮಾನ್ವಿ. ಕೊನೆಯ ಅಂಕಕ್ಕೆ ಬಂದಿದ್ದೇವೆ. ಇನ್ನು ಸ್ವಲ್ಪ ಆಯ್ತು ಮಕ್ಕಳು, 5 ನಿಮಿಷದಲ್ಲಿ ಮತ್ತೆ ನೀವೆಲ್ಲ ಕಾತುರದಿಂದ ಕಾಯ್ತಾ ಇರೋದು. ನೃತ್ಯ ಪ್ರದರ್ಶನ ಕೂಡ ನಡೆಯುತ್ತದೆ. ನೀವೆಲ್ಲ ಅವಾಗ ನೆರಳಿಗೆ ಹೋಗ್ಬೋದು ಮಕ್ಕಳೇ, ಎಲ್ಲ ನೆರಳಿಗೆ ಕುಳಿತು ನೃತ್ಯವನ್ನ ಗಮನಿಸಬಹುದು. ಮತ್ತೆ ಜಾಂಬ್ರಿಯಲ್ಲಿ ಭಾಗವಹಿಸಿದಂತಹ ವಿಶ್ವ ಸಾಂಸ್ಕೃತಿಕ ಜಾಂಬ್ರಿಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳು ಈ ಸೈಡಿಗೆ ಬನ್ನಿ. ನಿತೀಶಾ, ಸುರಕ್ಷಾ, ವೀಕ್ಷಾ, ಎಲ್ಲರೂ ಚಪ್ಪಾಳೊಂದಿಗೆ ಅಭಿನಂದನೆ ಸರ್. ಒಂದು ಫೋಟೋ ಪಟ್ಟು ಸರ್ ಕೊಡಿ. ಶೋಭಿತಿಗೆ ಅಭಿನಂದನೆಗಳು. ಮುಂದಕ್ಕೆ ಎಲ್ಲ ಮಕ್ಕಳು ಜಾಂಬ್ರಿಯಲ್ಲಿ ಪಡೆದವರು ಪ್ರಶಸ್ತಿ ಪತ್ರವನ್ನು ಪಡೆಯಲಿಕ್ಕೆ ಬರಬೇಕು. ಮಕ್ಕಳು ಜಾಂಬ್ರಿಯಲ್ಲಿ ವಿಶ್ವ ಸಾಂಸ್ಕೃತಿಕ ಜಾಂಬ್ರಿಯಲ್ಲಿ ಸುಮಾರು 7 ದಿನಗಳ ಕಾಲ ಭಾಗವಹಿಸಿ ಬಂದಿದ್ದಾರೆ. ಅವರೆಲ್ಲರೂ ಕೂಡ ಈ ವಲಯದಲ್ಲಿ ನಮ್ಮದೇ ಹೈಯೆಸ್ಟ್, ಈ ಉಳ್ಳಾಲ ವಲಯದಲ್ಲಿ ಹೈಯೆಸ್ಟ್ ಮಕ್ಕಳು ಭಾಗವಹಿಸಿದ್ರೆ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು 20 ಮಕ್ಕಳು ಕೂಡ ಬಂದು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತ ವಿನಂತಿ ಮಾಡ್ತೇವೆ. ಮೊದಲನೇದಾಗಿ ನಿತೀಶಾ, ಶರಣ್ಯ, ಸಮೃದ್ಧಿ, ನಮ್ಯತಾ, ಸಿಂಚನ ಎಸ್, ವರ್ಷ, ಮತ್ತೊಂದು ವರ್ಷ ಪಿ, ಮಿಲಿಶಾ.
ಹಾಗೆ ಬಾಲಕರ ವಿಭಾಗದಲ್ಲಿ ಸುಶಾಂತ್, ಹಾರ್ದೇಶ್, ಚಿಂತನ್, ಸುಜನ್, ಮೆಲ್ಸನ್, ಪ್ರಜ್ನೇಶ್, ಪ್ರಜ್ವಲ್, ದರ್ಶನ್. ಈ ಒಂದು ವಾರ್ಷಿಕ ಕ್ರೀಡಾಕೂಟದಲ್ಲಿ ವೇದಿಕೆಯಲ್ಲಿರುವಂಥ ಗಣ್ಯರೇ, ಈ ಒಂದು ಕ್ರೀಡಾಕೂಟವನ್ನು ಉದ್ಘಾಟನೆ ಮತ್ತು ವಂದನಾ ಸ್ವೀಕಾರವನ್ನು ಮಾಡಿದಂಥ ನಮ್ಮ ಇವತ್ತಿನ ಕ್ರೀಡಾಕೂಟದ ಉದ್ಘಾಟಕರು ಚಂದ್ರಾಶ್ ಶೆಟ್ಟಿ, ಉದ್ಯಮಿಯು ಹೌದು, ಇವರು ಕ್ರೀಡಾಭಿಮಾನಿ ಹೌದು. ನಮ್ಮ ಅವರನ್ನು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಒಂದು ಶಾಲೆಯ ಪ್ರೀತಿಯಿಂದ ಆಗಮಿಸಿ ನಮಗೆ ಈ ಒಂದು ಕ್ರೀಡಾಕೂಟವನ್ನು ಬಹಳ ಚಂದ ಕಾಣಿಸಿಕೊಟ್ಟಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ಸಂಸ್ಥೆಯ ಪರವಾಗಿ, ವಿದ್ಯಾರ್ಥಿ ವೃಂದದ ಪರವಾಗಿ ಹಾಗೂ ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಇವರಿಗೊಂದು ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಇಟ್ಟುಕೊಂಡಿದ್ದೇವೆ ಸರ್. ವೇದಿಕೆ ಮತ್ತು ಈ ಸಭೆಯ ಅಧ್ಯಕ್ಷ ಸ್ಥಾನ ವಹಿಸಿಕೊಂಡಂತ ಶ್ರೀಯುತ ಕಡೆಂಜ ಸೋಮಶೇಖರ್ ಚಟ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಶಿಕ್ಷಕ ವೃಂದದ ಪರವಾಗಿ, ಎರಡು ಶಾಲೆಗಳ ಜಂಟಿ ಶಾಲೆಗಳ ಅಧ್ಯಾಪಕ ವೃಂದದ ಪರವಾಗಿ, ಆಡಳಿತ ಮಂಡಳಿ ಪರವಾಗಿ ತುಂಬ ಹೃದಯದ ಅವರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರು ನಮ್ಮ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದಂಥ ಶ್ರೀಮತಿ ಉಷಾಲತಾ ಮೇಡಮ್ ಅವರಿಗೆ ಸಹ ಸಂಸ್ಥೆಯ ಪರವಾಗಿ, ಕ್ರೀಡೋತ್ಸವದ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂತಹ ಕವಿತಾ ಮೇಡಮ್ ಅವರು ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಒಂದು ಕ್ರೀಡೋತ್ಸವವನ್ನು ಚಂದ ಕಾಣಿಸಿಕೊಟ್ಟಂತ ಕವಿತಾ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಜಂಟಿ ಶಾಲೆಗಳ ಅಧ್ಯಾಪಕ ವೃಂದದವರು, ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರು, ಸರ್ವ ಸದಸ್ಯರು, ಎರಡು ಶಾಲೆಗಳ ಅವರಿಗೂ ಸಹ ಹಾಗೂ ವಿದ್ಯಾರ್ಥಿಯವರಿಗೆ ಹಾಗೂ ಕಾರ್ಯಕ್ರಮವನ್ನು ನಿರೂಪಕರಾಗಿ ಚಂದ ಕಾಣಿಸಿಕೊಟ್ಟಂತ ತ್ಯಾಗಂ ದೈಹಿಕ ಶಿಕ್ಷಣ ಶಿಕ್ಷಕರು ತ್ಯಾಗಂ ಹರೇಕಳ ಇವರಿಗೂ ಸಹ ಹಾಗೂ ಎರಡು ಶಾಲೆಗಳ ಅಧ್ಯಾಪಕ ವೃಂದದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ, ಕ್ರೀಡಾಭಿಮಾನಿಗಳಿಗೆ ಹಾಗೂ ಇಲ್ಲಿ ಈ ಒಂದು ಸಭೆಗೆ ದೃಶ್ಯ ಮಾಧ್ಯಮದವರು ಬಂದಿದ್ದಾರೆ, ಫೋಟೋಗ್ರಾಫರ್ ಆಗಿ ಬಂದಿದ್ದಾರೆ, ಅವರಿಗೆ ಸಹ ನಮ್ಮ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದ ಸಲ್ಲಿಸ್ತಾ, ಇದೀಗ ಮುಂದಿನ ಕಾರ್ಯಕ್ರಮ ಒಂದು ನೃತ್ಯ ಕಾರ್ಯಕ್ರಮ ಇದೆ, ಅದನ್ನು ಎಲ್ಲರೂ ವೀಕ್ಷಿಸಿ ಚಂದ ಕಾಣಿಸಿಕೊಡ್ಬೇಕಾಗಿ ವಿನಂತಿಸ್ತೇವೆ. ಎಲ್ಲರಿಗೂ ಶುಭ ವಂದನೆ.
ചൂടി കൊച്ചമ്മിണി പെണ്ണു വന്നാൽ തക്കിളി ചിക്കിളി കൂട്ടി തകിടി കാതേണം കുണുക്കു പെൺമണിയെ നുണുക്കു വിദ്യകളാൽ മാടപ്രാപിട പോലെ കുരുക്കിലാക്കണം തുടുത്ത പുങ്കവിളിൽ നനുത്ത പുഞ്ചിമിഴിൽ മുത്താനം മുകിലാനം മുത്തമേകണം Okay. You can clap with me in the classroom. Okay. Hey, hold up, I ain't with that. And we'll try to get his leg back. Pull up, spin back. Pull up, spin
நான் தோல்ல வச்சு மேல கட்டி அர்ற நாக்க முக்க மாடிசுத்தா மனுஷத்து நான் தோல்ல வச்சு மேல கட்டி அர்ற நாக்க முக்க ಆಮೇಲೆ ಏನಾಯ್ತು? ಆಮೇಲೆ ಐಶ್ವರ್ಯ
get fit to come with me, queen of the Victoria. Tu canti big vanity, pura London tumkida. Okay, boss. Now let's listen to the rhythm of Chennai. ഇനിയുള്ളത് ഞാൻ പറഞ്ഞു തരില്ല, നീ എന്താന്ന് വെച്ചാൽ ആലോചിച്ചിട്ട് വിജയന്റെ ചൂടി കൊച്ചമ്മിണി പെണ്ണു വന്നാൽ തക്കിളി ചിക്കിളി കൂട്ടി ഈ തക്കിടി കാട്ടേണം. ഉണുക്ക് പെൺമണിയെ നുണുക്ക് വിദ്യകളാൽ മാടപ്രാപിട ಮಾನಿ